ಮಂಗಳೂರಿಗೆ ಭೇಟಿ ನೀಡಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬಿಜೆಪಿ ರಾಜಕಾರಣದಲ್ಲಿ ವ್ಯವಹಾರ ನೋಡಲ್ಲ, ಲಾಭ ನಷ್ಟ ನೋಡಲ್ಲ. ಯಾರೋದೋ ವೈಫಲ್ಯವನ್ನು ಎನ್ಕ್ಯಾಶ್ ಮಾಡೋ ಚಿಂತನೆ ನಮ್ಮದಲ್ಲ. ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಅರಾಜಕತೆ ಸೃಷ್ಟಿಸಿದೆ. ಮುಸ್ಲಿಂ ತುಷ್ಟೀಕರಣದಲ್ಲಿ, ಭ್ರಷ್ಟಾಚಾರದಲ್ಲಿ ಮುಳುಗಿ ಎಲ್ಲೆ ಮೀರಿದೆ. ಈ ವಿಚಾರವನ್ನು ಮುಂದಿಟ್ಟು ರಾಜ್ಯ ಬಿಜೆಪಿ ಮುಖಂಡ ನಾಯಕರು ಜನರ ಮುಂದೆ ಹೋಗಿದ್ದಾರೆ. ರಾಜ್ಯದ ಪ್ರಸ್ತುತ ಸ್ಥಿತಿಯನ್ನ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಜನ ಗಮನಿಸ್ತಾ ಇದ್ದಾರೆ. ಒಂದರ್ಥದಲ್ಲಿ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಇದೆ. ಕಾಂಗ್ರೆಸ್ನ ಡಿಎನ್ಎಯಲ್ಲಿ ಪ್ರಜಾಪ್ರಭುತ್ವವಿಲ್ಲ, ಕೇವಲ ಸರ್ವಾಧಿಕಾರ ಮಾತ್ರ. ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ನಡೆಯುತ್ತಿದೆ. ಮುಂಬರುವ ದಿನಗಳಲ್ಲಿ ತನ್ನ ಆಂತರಿಕ ಕಚ್ಚಾಟದಿಂದಲೇ ಸರ್ಕಾರ ಬೀಳಲಿದೆ ಎಂದು ಭವಿಷ್ಯ ನುಡಿದರು. आईपीएल के मैच में जिस प्रकार से अनावश्यक रूप से 11 नौजवान मार डाले गए, सब नौजवान थे, न टीम सरकार की थी, न टीम कांग्रेस की थी, टीम कर्नाटक के नागरिकों की थी, और श्रेय लेने की होड़ में इतना लड़े कि एक पार्टी श्रेय लेती है तो समझ में आए, एक पार्टी का मुख्यमंत्री और एक मुख्यमंत्री अलग अलग श्रेय लेने लगा। एक कार्यक्रम मुख्यमंत्री ने कर लिया, एक कार्यक्रम उप मुख्यमंत्री ने कर लिया, और 11 नौजवान दब करके मर गए। दोनों एक दूसरे के ऊपर दोषारोपण कर रहे हैं। तो इनका अंत लोकतांत्रिक प्रक्रिया से होगा। हम सरकार को गिराने में विश्वास नहीं करते। ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಈ ವಿಚಾರದಲ್ಲಿ ಏನೇ ಹೇಳಿಕೆ ನೀಡುವ ಅಧಿಕಾರ ನನಗಿಲ್ಲ ಎಂದರು. ಈಶ್ವರಪ್ಪ ಮತ್ತು ಯತ್ನಾಳ್ ಬಿಜೆಪಿಗೆ ಘರ್ ವಾಪಸಿ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ರಾಧಾ ಮೋಹನ್ ದಾಸ್, ಈಶ್ವರಪ್ಪ ಮತ್ತು ಯತ್ನಾಳ್ ಯಾವ ಪಕ್ಷದವರು ಗೊತ್ತಿಲ್ಲ, ನಮ್ಮ ಪಕ್ಷದ ಸದಸ್ಯರಂತೂ ಅಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ವಿಚಾರವೇ ಇಲ್ಲ. ಪಕ್ಷದ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದರು. वो किस पार्टी के मेंबर हैं मुझे मालूम नहीं। भारतीय जनता पार्टी के तो वो सदस्य नहीं है, इसलिए तो पार्टी में बुलाने का ऐसा क्यों करेंगे हम? जिन लोगों ने दल विरोधी काम किया है, जिन लोगों ने भारतीय जनता पार्टी के हितों को चोट पहुंचाई है, हम उन्हें क्यों बुलाना चाहेंगे? हमारी पार्टी बहुत बड़ी है, हमारे पास लाखों लाख कार्यकर्ता हैं। हम कार्यकर्ता आधारित पार्टी हैं, नेता आधारित पार्टी नहीं है, और हमें किसी भी ऐसे उच्छृंखल और अनुशासनहीन राजनेता की कतई ज़रूरत नहीं।